ಕೊರಟಗೆರೆ ತಾಲೂಕಿನ ಚನ್ನರಾಯದುರ್ಗ ಹೋಬಳಿಯ ಮಲೆಕಾವ್ ಗ್ರಾಮದಲ್ಲಿ ಇಂದು ಶ್ರೀ ಸಿದ್ಧಗಂಗಾ ಮಹಾವಿದ್ಯಾನಿಲಯ ಮತ್ತು ಸಂಶೋಧನಾ ಸಂಸ್ಥೆ ತುಮಕೂರು, ಆರೋಗ್ಯ ಭಾರತಿ ಸಂಸ್ಥೆ ಸಂಯುಕ್ತಾಶ್ರಯದಲ್ಲಿ ಶ್ರೀಮತಿ ಸಾಕಮ್ಮ MC ನಂಜುಂಡಶೆಟ್ಟಿಯವರ 90ನೇ ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಅವರ ಕುಟುಂಬಸ್ಥರಿಂದ ಮಲೆಕಾವ್ ಗ್ರಾಮದಲ್ಲಿ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಲಾಗಿತ್ತು. ಈ ಶಿಬಿರದಲ್ಲಿ ಮಧುಮೇಹ ತಜ್ಞರು, ಮೂಳೆ, ಕೀಲು, ಸ್ತ್ರೀರೋಗ, ECG, ಜನರಲ್ ಸರ್ಜನ್ ಹಾಜರಿದ್ದರು. BP, ಬ್ಲಡ್ ಶುಗರ್, ವೈಟ್ ಸೆಲ್ ತಪಾಸಣೆ ಮಾಡಲಾಯಿತು ಹಾಗೂ ಹಿರಿಯ ನಾಗರಿಕರಿಗೆ ECG ಸೌಲಭ್ಯಗಳನ್ನು ಒದಗಿಸಲಾಗಿತ್ತು. ಉಚಿತ ಆರೋಗ್ಯ ಶಿಬಿರದಲ್ಲಿ ಮಲೆಕಾವ್ ಮತ್ತು ಅಕ್ಕಪಕ್ಕದ ಊರಿನ ಗ್ರಾಮಸ್ಥರು, ಹಿರಿಯರು, ವೃದ್ಧರು ಮತ್ತು ಮಲೆಕಾವ್ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಶಿಬಿರದಲ್ಲಿ ಪಾಲ್ಗೊಂಡು ಚಿಕಿತ್ಸೆ ಪಡೆದರು ಹಾಗೂ ಯಾವುದೇ ವೆಚ್ಚವಿಲ್ಲದೆ ಉಚಿತವಾಗಿ ಹೆಚ್ಚಿನ ಚಿಕಿತ್ಸೆಗಾಗಿ ಸಿದ್ಧಗಂಗಾ ಆಸ್ಪತ್ರೆಗೆ ಕೆಲವು ರೋಗಿಗಳನ್ನು ಕಳಿಸಿಕೊಡಲಾಯಿತು. ಈ ಸಂದರ್ಭದಲ್ಲಿ ಶಿಬಿರವನ್ನು ಆಯೋಜಿಸಿದ ಶ್ರೀಮತಿ ಸಾಕಮ್ಮ MC ನಂಜುಂಡಶೆಟ್ಟಿ ಅವರ ಕುಟುಂಬಸ್ಥರಿಂದ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಸಂತಿ ಗುಪ್ತಾ, ಕಾಂತರಾಜ್ S, ಶ್ರೀಕಂಠ ಗುಪ್ತಾ, ಸೋಮಶೇಖರ್ ಗುಪ್ತಾ, ಚಂದ್ರಶೇಖರ್ ಗುಪ್ತಾ, N ಈಶ್ವರ್ ಗುಪ್ತಾ ಹಾಗೂ ಆಯುರ್ವೇದಿಕ್ ವೈದ್ಯಾಧಿಕಾರಿಯಾದ ಭವ್ಯ, ಗ್ರಾಮ ಪಂಚಾಯತ್ ಸದಸ್ಯರುಗಳು ಮತ್ತು ಗ್ರಾಮಸ್ಥರು, ಸಾರ್ವಜನಿಕರು ಹಾಜರಿದ್ದರು. ವರದಿ ಮಂಜುಸ್ವಾಮಿ MN, ಕೊರಟಗೆರೆ. MN ಈಶ್ವರ್ ಗುಪ್ತಾ ಅಂತ ಮಲೆಕಾವ್ನಿಂದ ನಮ್ಮ ತಾಯಿಗೆ 90 ವರ್ಷದ ಬರ್ತ್ಡೇ ಪ್ರಯುಕ್ತ ಇದು ನಡ್ಕೊಂಡಿದ್ದೀವಿ. ಇದು ಸಿದ್ಧಗಂಗಾ ಆಸ್ಪತ್ರೆಯಿಂದ ಡಾಕ್ಟರ್ಗಳನ್ನ, ನರ್ಸ್ಗಳನ್ನ ಎಲ್ಲ ಕಳಿಸಿದ್ದಾರೆ. ಇಲ್ಲಿ ಮಾತ್ರೆಗಳು ಎಲ್ಲ ಫ್ರೀ ಕೊಡ್ತಾಯಿದ್ದೀವಿ. ಫ್ರೀ ಕೊಟ್ಟು ಎಲ್ಲ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ತಾ ಇದ್ದೀವಿ. ಏನೆಲ್ಲ ಫೆಸಿಲಿಟೀಸ್ ಇದೆ ಸರ್? ಈಗ ಬ್ಲಡ್ ಚೆಕಪ್ಪು, ECG ಬೆಸ್ಟ್ ಬ್ಲಡ್ ಚೆಕಪ್ ಅಷ್ಟೇ. ನಾವು ಮೂಲತಃ ನಮ್ಮ ಮಲೆಕಾವ್ ಗ್ರಾಮೀಣ ಭಾಗದಲ್ಲಿ ನಮ್ಮ ಅತ್ತೆಯವರಿಗೆ 90 ವರ್ಷದ ಹುಟ್ಟುಹಬ್ಬದ ಸಲುವಾಗಿ ಅನೇಕ ಸೇವಾ ಚಟುವಟಿಕೆಗಳ ಮೂಲಕ ಇಡೀ ನಮ್ಮ ಕುಟುಂಬದಿಂದ ಆಯೋಜನೆ ಮಾಡಿದ್ವಿ. ಅದರಲ್ಲಿ ನಮ್ಮ ನಗರದಲ್ಲಿ ಹೆಸರಾಂತ ಸಿದ್ಧಗಂಗಾ ಹಾಸ್ಪಿಟಲ್ ಮತ್ತು ಆರೋಗ್ಯ ಭಾರತಿ ಹಾಗೂ ಆಯುಷ್ಮಾನ್ ಇಲಾಖೆ ಹಾಗೂ ನನ್ನ ಕುಟುಂಬದವರಿಂದ ಉಚಿತವಾಗಿ ಮಲೆಕಾವ್ ಗ್ರಾಮ ಹಾಗೂ ಇಲ್ಲಿನ ಸುತ್ತಮುತ್ತಲು ಒಂದು 7 ಗ್ರಾಮದ ಜನರು ಈ ಉಚಿತವಾದಂತಹ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಪಾಲ್ಗೊಳ್ತಾ ಇದ್ದಾರೆ. ಮತ್ತು ಈ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ವಿಶೇಷವಾಗಿ ಮಹಿಳೆಯರು ಒತ್ತು ಕೊಟ್ಟು ಅವರಿಗೆ ಕೀಲು ಮತ್ತು ಮೂಳೆ ರೋಗ ತಪಾಸಣೆ ಹಾಗೂ ಬ್ಲಡ್ ಶುಗರ್ ಮತ್ತು ECG ಹಲವಾರು ವ್ಯವಸ್ಥೆಗಳನ್ನ ಮಾಡಿದ್ವಿ. ತಾವುಗಳು ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ಈ ಉಚಿತ ಆರೋಗ್ಯ ತಪಾಸಣೆಯ ಶಿಬಿರದ ಪ್ರಯೋಜನವನ್ನು ಪಡ್ಕೋಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಮತ್ತು ಈ ಮೂಲಕ ನಾನು ತಿಳಿಸೋದೇನೆಂದರೆ, ಇಲ್ಲಿ ಯಾರ್ಯಾರು ಅಂದರೆ ನಮ್ಮ ಈ ಉಚಿತವಾಗಿ ನಡೀತಿರೋ ಅಂತಹ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಬಂದಿರೋ ಅಂತಹ ಎಲ್ಲ ನನ್ನ ರೈತ ಬಾಂಧವರು ಮತ್ತು ಹೆಚ್ಚಿನ ಚಿಕಿತ್ಸೆಗೆ ಸಿದ್ಧಗಂಗಾ ಹಾಸ್ಪಿಟಲ್ ಸಂಸ್ಥೆಯನ್ನು ತಾವು ಭೇಟಿ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮಲೆಕಾವಲ್ಲಿ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೇವೆ. ಎಲ್ಲರಿಗೂ ಉಚಿತ ಕಾರ್ಯಕ್ರಮ ಇದು. ಒಂದು 8 ರಿಂದ 10 ಜನ ಡಾಕ್ಟರ್ಗಳು ಬಂದಿದ್ದಾರೆ. ರೈತಾಪಿಗಳು ಬಂದು ಚೆಕ್ ಮಾಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ಇರುತ್ತೆ, ಫ್ರೀ ಟ್ರೀಟ್ಮೆಂಟ್ ಇರುತ್ತೆ. ಸೊ ನಾಳೆ ಏನೇ ಅಕಸ್ಮಾತ್ ಏನಾದ್ರೂ ಫ್ಯೂಚರ್ ಅಕಸ್ಮಾತ್ ಇಲ್ಲಿ ಏನಾದರೂ ಜನರಲ್ ಚೆಕಪ್ ಆದಮೇಲೆ ಫರ್ದರ್ ಚೆಕಪ್ ಬೇಕು ಅಂದರೆ ಸಿದ್ಧಗಂಗಾ ಆಸ್ಪತ್ರೆ ತುಮಕೂರಲ್ಲಿ ಚೆಕ್ ಮಾಡಿಸ್ಬೋದು. ಎಷ್ಟು ವರ್ಷಗಳಿಂದ ಈ ಕಾರ್ಯ ಮಾಡ್ಕೊಂಬರ್ತಾ ಇದ್ದಾರೆ ಸರ್ ತಾವು? ಇಲ್ಲಿ 2-3 ಇಯರ್ಸಿಂದ. ತಮ್ಮ ಹೆಸರು ಸರ್? ಸೋಮಶೇಖರ್. ಮಾತಾಡಿದ್ರೆ
ಮತ್ತೆ ತಲೆನೋವು ಇದಕ್ಕೆಲ್ಲ ಸರಿ ಹೋಗ್ತದೆ. ಕೆಮ್ಮು, ತಲೆನೋವು, ನಾಡಿ ಶಕ್ತಿ ಪ್ರಾಣಾಯಾಮ. ಈಗ ಬಂದ್ರಾ? ಹಾಂ ಮೇಡಮ್, ಈಗ ಬಂದೆ. ನಿಮ್ಮ ಮೆಚ್ಚಿನ ನಮ್ಮ ತುಮಕೂರು ಮಾಧ್ಯಮ 1 ವರ್ಷ ಪೂರೈಸಿದ ಈ ಸಂದರ್ಭದಲ್ಲಿ ನಮ್ಮ ತುಮಕೂರು ಮಾಧ್ಯಮ ನಿಮಗೆ ಧನ್ಯವಾದಗಳನ್ನ ತಿಳಿಸುತ್ತದೆ ಮತ್ತು ನಿಮ್ಮ ಪ್ರೀತಿಗೆ ಸದಾ ಚಿರಋಣಿಯಾಗಿರುತ್ತದೆ. ನೀವು ನಮ್ಮ ಮೇಲೆ ಇಟ್ಟ ನಂಬಿಕೆಯನ್ನು ಉಳಿಸುವ ಪ್ರಾಮಾಣಿಕ ಪ್ರಯತ್ನವನ್ನ ನಮ್ಮ ತಂಡ ಖಂಡಿತವಾಗಿಯೂ ಮಾಡುತ್ತದೆ. ಗೆಲುವಿನ ಹಾದಿಯಲ್ಲಿ ಸದಾ ನಮ್ಮ ಜೊತೆಯಾಗಿರಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸುದ್ದಿ ಅನ್ನೋದು ಬರೀ ಕಥೆಯಾಗದೆ ನಮ್ದ ಜೀವ ಗಾಳಿ